ಪಾಪ ಪುಣ್ಯಗಳಿಲ್ಲ, ಪಾಪಿಯೇ ಇಲ್ಲಿ ಅಪರಾಧಿ, ಪಾಪವೇ ಇಲ್ಲಿ ಅಪರಾಧ. ಅಪರಾಧಿಯ ಅಪರಾಧದ ಕಥಾನಕವೇ ಈ ಹೊತ್ತಿನ ಕ್ರೈಮ್ ರಿಪೋರ್ಟ್. ಅಲ್ಗೋರಿ ಈಗ ಬರಬೇಡ್ರಿ, ನೀವೇನ್ ಲಾಯರ್ಗಳು ಈ ತರ ಮಾತಾಡ್ತೀರಾ? ಕೈಕಾಲು ಕಟ್ಟಿಕೊಂಡು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಆಗುತ್ತಾ? ನ್ಯಾಯವಾದ ಪ್ರಶ್ನೆ ಕೇಳಿದ್ರೆ ಡೆಮೋ ತೋರಿಸ್ತೀವಿ ಅಂತಾರೆ ಅಧಿಕಾರಿಗಳು. ಬಡವರು ನ್ಯಾಯ ಕೇಳಿದ್ರೆ ಬಯ್ಯೋ ಅಧಿಕಾರಿಗಳು ಜನಸ್ನೇಹಿಗಳೇ? ನ್ಯಾಯ ಬೇಕಾದರೆ ಬಡವರು ಅಧಿಕಾರಿಗಳ ಕಾಲಿಗೆ ಬಿದ್ದು ಕೇಳಬೇಕೆ? ಬಡವರು ನ್ಯಾಯ ಕೇಳಿದರೆ ಅಧಿಕಾರಿಗಳಿಗೆ ಅದೇನು ಮಹಾ ಪಾಪ ಅನ್ನಿಸಿಬಿಡುತ್ತೆ. ಅಂಗಲಾಚಿ ಬೇಡಿದ್ರೆ ಕೋಪ ಬಂದು ಬಿಡುತ್ತೆ. ಪ್ರಜಾಪ್ರಭುತ್ವ ದೇಶ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳೋ ನಮ್ಮ ನಡುವೆ ರಾಜಕಾರಣಿಗಳ ಅಂಧ ದರ್ಬಾರ್, ಅಧಿಕಾರಿಗಳು ಮಾಡಿದ್ದೇ ಕಾರ್ಬಾರ್ ಅನ್ನುವಂತಾಗಿ ಬಿಟ್ಟಿದೆ. ಇಂತಹದೊಂದು ಮನ ಮಿಡಿಯುವ ಘಟನೆಯೊಂದನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀವಿ ನೋಡಿ. ಅಲ್ಗೋರಿ ಈಗ ಬರಬೇಡ್ರಿ, ನೀವೇನ್ ಲಾಯರ್ಗಳು ಈ ತರ ಮಾತಾಡ್ತೀರಾ? ಸುಮ್ಮನೆ ಕೂತ್ಕೊಳ್ಳಿ. ಅದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೊಳಲ ಹೋಬಳಿಯ ಅಳಲಸಂದ್ರ ಗ್ರಾಮ. ತಂದೆ ತಾಯಿ ಅಣ್ಣ ತಂಗಿ ಇದ್ದ ಸುಂದರ ಕುಟುಂಬ. ಬಡತನ ಎಷ್ಟೇ ಇದ್ದರೂ ಸಂತೋಷದಿಂದಿದ್ದ ಕುಟುಂಬ. ಇದ್ದಕ್ಕಿದ್ದಂತೆ ಅದೇನು ನಡೆದು ಹೋಯಿತು ಗೊತ್ತಿಲ್ಲ. ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಆ ಕುಟುಂಬದ ಹುಡುಗ ನರಸಿಂಹರಾಜು ಹೆಣವಾಗಿ ಹೋಗಿದ್ದ. 27ನೇ ತಾರೀಕು ನಾಟಕ ಇತ್ತು, ಸಂಪೂರ್ಣ ರಾಮಾಯಣ. ಅವತ್ತು ನನ್ನ ತಮ್ಮಂಗೆ ನನ್ನ ಚಿಕ್ಕಪ್ಪ ಅವರು ನರಸಿಂಹಯ್ಯ ಅನ್ನೋರು ಫೋನ್ ಒದ್ದಿಟ್ಟಿದ್ರಂತೆ 200 ರೂಪಾಯಿಗೆ. ಅವರು ಎಣ್ಣೆ ಕುಡಿಯೋಕ್ಕೆ ಕಾಸು ಕೊಡು ಅಂದ್ರಂತೆ. ನನ್ನ ತಮ್ಮಂಗೆ 200 ರೂಪಾಯಿಗೆ ಫೋನ್ ಇಟ್ಕೊಂಡು ಎಣ್ಣೆ ಕುಡಿಯೋಕ್ಕೆ ಕಾಸು ಕೊಡು ಅಂದ್ರಂತೆ. ಇವನು ಬೇಡ, ನನಗೆ ಬೇಕಾದ್ರೆ 200 ರೂಪಾಯಿ ಕೊಡ್ತೀನಿ, ಫೋನ್ ಏನು ಬೇಡ ನನಗೆ ಅಂತ ಹೇಳೋರು. ಆದರೂ ನಮ್ಮ ಮನೆ ಕಳ್ದೋಗೈತೆ ಅಂತ ಹೇಳ್ಕೊತೀನಿ, ಇಟ್ಕೊ ಅಂತ ಇಸ್ಕೊಂಡವ್ರೆ. ನನ್ನ ತಮ್ಮ ಇಟ್ಕೊಂಡವನೆ. 31ನೇ ತಾರೀಕು ನನ್ನ ತಮ್ಮ ಹಿಡ್ಕೊಂಡು ಓಡಾಡ್ತಿದ್ದು ನೋಡಿ ಅವ್ರ ಹೆಂಡತಿ ನಮ್ಮ ಚಿಕ್ಕಮ್ಮ ಆಗ್ಬೇಕು ಅವರು ನನ್ನ ತಮ್ಮನ ಫೋನ್ ಹಿಡ್ಕೊಂಡಿದ್ದು ನೋಡಿ ಕೊಡು, ಇದನ್ನು ಕದ್ದಿದ್ಯಾ ಅಂತ ಹೇಳಿ ಅಪ್ಪ ಮಕ್ಕಳು ಎಲ್ಲ ಸೇರ್ಕೊಂಡು ಹೊಡ್ದವ್ರೆ. ಅಂದು ರಾತ್ರಿ ಮೊಬೈಲ್ ವಿಚಾರಕ್ಕೆ ಗಲಾಟೆ ನಡೆದಿತ್ತು. ರಾತ್ರಿ ಇಡೀ ಜಗಳ ನಡೆದು ತೀವ್ರವಾಗಿ ನೊಂದಿದ್ದ ನರಸಿಂಹರಾಜನನ್ನು ಅಪ್ಪ ಅಮ್ಮ ಸೇರಿಕೊಂಡು ಸಮಾಧಾನ ಮಾಡಿದ್ದಾರೆ. ಆ ನಂತರ ಮನೆಯಲ್ಲಿ 8:30 ವೇಳೆಗೆ ಮಲಗಿಕೊಂಡಿದ್ದ ನರಸಿಂಹರಾಜು ಮನೆಯಿಂದ ಹೊರಗೆ ಹೋಗಿದ್ದಾನೆ. ನಂತರ ಏನಾಯ್ತು ಅಂತ ನೀವೇ ಕೇಳಿ. ಅವತ್ತೆಲ್ಲ ನೈಟ್ ಎಲ್ಲ ಜಗಳ ಆಗಿದೆ. ನೈಟು ಮನೆಗೆ ಬಂದು ನಮ್ಮ ಅಪ್ಪ ಸಮಾಧಾನ ಮಾಡಿ ಕರ್ಕೊಬಂದವ್ರಿ. ನೈಟು ಮನೆಗೆ ಬಂದು ಮನಿಕೊಂಡಿದ್ದ 8:30ಗೆ ಮಲ್ಕೊಂಡಿದ್ಮೇಲೆ ನಾವೆಲ್ಲ ಮಲ್ಕೊಂಡ್ಮೇಲೆ ಈಚೆ ಹೋಗಿದ್ದಾನೆ. ಬೆಳಗ್ಗೆ ನಮಗೆ ಫೋನ್ ಬಂದಾಗ ಅವನು ಸತ್ತೋಗೋನೆ ಅಂತ ಫೋನ್ ಬಂದಿತ್ತು. ನರಸಿಂಹರಾಜನ ಸಾವು ಕಂಡು ಕುಟುಂಬಸ್ಥರಿಗೆ ಅನುಮಾನ ಬಂದಿದೆ. ನರಸಿಂಹರಾಜನ ಮೃತದೇಹದ ಕೈಕಾಲುಗಳನ್ನು ಕಟ್ಟಿ ಹಾಕಲಾಗಿತ್ತು. ಕೈಕಾಲು ಕಟ್ಟಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಹೇಗೆ ಸಾಧ್ಯ ಎನ್ನುವ ಅನುಮಾನವನ್ನು ಅವರು ಪೊಲೀಸರಲ್ಲಿಯೂ ಪ್ರಶ್ನಿಸಿದ್ದಾರೆ. ಮಾತ್ರವಲ್ಲ, ಯಾರ ಮೇಲೆ ಅನುಮಾನ ಇದೆ ಅನ್ನುವುದನ್ನು ಕುಟುಂಬಸ್ಥರು ಹೇಳಿದ್ದಾರೆ. ಅವಾಗ ನಾವು ಪೊಲೀಸ್ನವ್ರು ಬಂದಿದ್ರು, ನಾವು ಅನುಮಾನ ಬಂದಿರೋರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ರು ಪೊಲೀಸ್ನವರು. ಇವತ್ತು 1ನೇ ತಾರೀಕು ಕರ್ಕೊಂಡು ಹೋದ್ರು, 2ನೇ ತಾರೀಕು ಕರ್ಕೊಂಡ್ಬಂದು ಬಿಟ್ಟಿದ್ರು. ನಮಗೆ ಅನುಮಾನ ಬಂದಿರೋರ ಮೇಲೆ ಕೊಟ್ಟಿದ್ವಿ. ನರಸಿಂಹರಾಜು ಸಾವಿನ ಬಗ್ಗೆ ಊರಿಡಿ ಗುಸುಗುಸು ಮಾತುಗಳು ಕೇಳಿ ಬರ್ತಿದೆ. ಹಿಂದಿನ ದಿನ ನಡೆದ ಜಗಳದ ಬಳಿಕ ರಾತ್ರಿ ಹೊರಹೋಗಿದ್ದ ನರಸಿಂಹರಾಜು ವಾಪಸ್ ಮನೆಗೆ ಬಂದಿಲ್ಲ. ಬೆಳಿಗ್ಗೆ 6:30 ಸುಮಾರಿಗೆ ಕೆರೆಕಲ್ಲು ಬಳಿಯ ವೀರಖ್ಯಾತೆಯನವರ ಜಮೀನಿನಲ್ಲಿ ಹುಣಸೆ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನುವ ಸುದ್ದಿ ಬಂದಿದೆ. ನರಸಿಂಹರಾಜು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಕುಟುಂಬಸ್ಥರು ಶಿವರಾಜ್, ಗಿರೀಶ್, ಗೌರಮ್ಮ, ಗಂಗರಾಜು, ಮೂರ್ತಿ ಇವರ ಮೇಲೆ ಅನುಮಾನ ಇರೋದಾಗಿ ಪೊಲೀಸರಿಗೆ ತಿಳಿಸಿದ್ದಾರೆ. ಅನುಮಾನದ ಮೇರೆಗೆ ಇವರನ್ನು ಬಂಧಿಸಿದ ಪೊಲೀಸರು ಏಪ್ರಿಲ್ 1 ಮತ್ತು 2ನೇ ತಾರೀಕಿನಂದು ಆರೋಪಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ನರಸಿಂಹರಾಜು ಸಾವಿನ ಬಗ್ಗೆ ನ್ಯಾಯ ಕೊಡಿಸಿ ಎಂದು ಅಧಿಕಾರಿಗಳ ಬಳಿ ಕುಟುಂಬಸ್ಥರು ಅಂಗಲಾಚಿದ್ದಾರೆ. ಆದರೆ ಆ ನಂತರ ನಡೆದಿದ್ದೇನು ಗೊತ್ತಾ? ನರಸಿಂಹರಾಜು ಸಾವಿನ ಬಗ್ಗೆ ನ್ಯಾಯ ಕೊಡಿಸಿ ಎಂದು ಅಧಿಕಾರಿ ಬಳಿ ಕುಟುಂಬಸ್ಥರು ಅಂಗಲಾಚಿದ್ದಾರೆ. ಆದರೆ ಆ ನಂತರ ನಡೆದಿದ್ದೇನು ಗೊತ್ತಾ?
ಪೊಲೀಸ್ನವ್ರನ್ನ ಕೇಳಿದ್ರೆ ದಿನ ಪೊಲೀಸ್ ಸ್ಟೇಷನ್ ತಕ ಹೋದ್ರೆ ಮಹಾಲಕ್ಷ್ಮಿ ಮೇಡಮ್ ನೀವ್ ಯಾಕೆ ಬರ್ತೀರಾ ಇಲ್ಲಿಗೆ, ದಿನ ಏನಕ್ಕೆ ಬರ್ತೀರಾ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಒಂದ್ಸರಿ ಅಂತಾರೆ. ಒಂದ್ಸರಿ ಆ ಥರ ಹಾಕೊಳ್ಬೋದು, ನಾನು ಈ ಥರ ಕೇಸ್ ಹ್ಯಾಂಡ್ಲ್ ಮಾಡಿದ್ದೀನಿ, ಈ ಥರ ನಾನು ಹಾಕೊಂಡು ಡೆಮೋ ತೋರಿಸ್ತೀನಿ ಅಂತ ಒಂದ್ಸರಿ ಅಂತಾರೆ. ಒಂದ್ಸರಿ ಉಸಿರು ಕಟ್ಟು ಸಾಯಿಸಿರ್ಬೋದು, ನಾನು ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ ಅಂತ ಒಂದ್ಸರಿ ಅಂತಾರೆ. ನಮಗೆ ನ್ಯಾಯ ಸಿಕ್ತಿಲ್ಲ. ಒಂದ್ಸರಿ ಸರ್ಕಲ್ ಇನ್ಸ್ಪೆಕ್ಟರ್ ತಗೊಂಡವ್ರೆ, ನಾನು ಈ ಕೇಸೇ ತಗೊಂಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಂದು. ನರಸಿಂಹರಾಜು ಕುಟುಂಬ ನ್ಯಾಯಕ್ಕಾಗಿ ಅಲೆದಾಡಿದ್ದು ಅಷ್ಟಿಷ್ಟಲ್ಲ. ಅಧಿಕಾರಿಗಳು ಒಬ್ಬರ ತಲೆಯಿಂದ ಇನ್ನೊಬ್ಬರ ತಲೆಗೆ ಹೇಗೆ ತಮ್ಮ ಹೊರೆಗಳನ್ನು ಹೊರಿಸಿದ್ರು ಗೊತ್ತಾ? ನನ್ನ ಮಗ ನರಸಿಂಹರಾಜು ಅಂತ ಹೋದ್ವಿ, ಪೊಲೀಸ್ನವ್ರು ಕೋಳಲ್ಗೆ ಹೋದ್ವಿ. ಕೋಳಲ್ದಾಗ ಹೇಳಿದ್ರು ಅಲ್ಲಿಗೆ ಹೋಗ್ರಿ ಅಂದರು, ಬಡ್ಗೇರ್ಗೆ ಹೋಗ್ರಿ ಅಂದರು. ಬಡ್ಗೇರ್ಗೆ ಹೋದ್ವಿ. ಅವರು ಅದೇ ಹೇಳ್ತಾರೆ ಸರ್, ಏನಂದರೆ ಕೈ ಅವನೇ ಕಟ್ಕೊಂಡು ನೇಣಾಕೊಂಡವನೇ ಅಂತ ಅವರು ಹೇಳ್ತಾರೆ ಸರ್. ಅಲ್ಲೇ ಸರ್ ಎಡತವ್ಲು ಕೇಳಿದ್ವಿ ಸರ್, ಕೋಳಲ್ದಾಗೂ ಕೇಳಿದ್ವಿ, ಬಡ್ಗೇರ್. ಏನು ಹೇಳ್ತಾರೆ ಪೊಲೀಸ್ನವರು? ಅದೇ ಡಮ ಅವನೇ ಹಾಕೊಂಡು ನಾವು. ಯಾರು ಹಂಗಂದಿದ್ದು? ಇವರು ಸರ್ಕಲ್ ಇನ್ಸ್ಪೆಕ್ಟ್ರಾ? ಕೋಳಲ್ಗೆ ಹೋದ್ವಿ ಪಟ್ನೆಗೆ. ಕೋಳಲ್ಗೆ ಹೋದಾಗ ನಮ್ದಲ್ಲಿ ನಾನ್ ತಾಂಡಿಲ್ಲ ಅಂತ ರಾಮಚಂದ್ರಪ್ಪ ಅವ್ರು ಹೇಳಿದ್ರು. ಮೇಡಮ್ ಅವ್ರು ತಗೊಂಡವ್ರೆ ಅಂದ್ರು. ಮೇಡಮ್ ಅವ್ರ ತಕ ಹೋದ್ವಿ. ಮೇಡಮ್ ಅವರು ನಾನಲ್ಲಪ್ಪ ತಾಂಡಿರೋದು ಕೊಡಗೆರೆ ಸರ್ಕಲ್, ಅಲ್ಲಿಗೆ ಹೋಗ್ರಿ, ಇಲ್ಲಿಗೆ ಬರ್ಬೇಡ್ರಿ, ಸೀದಾ ಕೊಡಗೆರೆ ಹೋಗಿ ಕೇಳ್ರಿ ನಿಮ್ ನ್ಯಾಯನ, ನಾವು ತಾಂಡಿಲ್ಲ ಅಂತ ಹೇಳಿ. ನೋಡಿದ್ರ ಹೇಗಿದೆ ನೋಡಿ ನಮ್ಮ ವ್ಯವಸ್ಥೆ. ಬಡವರು ನ್ಯಾಯ ಕೇಳಲು ಹೋದ್ರೆ ಈ ರೀತಿಯ ಪ್ರತಿಕ್ರಿಯೆಗಳು ಅಧಿಕಾರಿಗಳಿಂದ ಬರುತ್ತಿರುವುದು ಹೊಸದೇನಲ್ಲ. ಬಡವರು ಅಧಿಕಾರಿಗಳ ಬಳಿ ಹೇಗೆ ನ್ಯಾಯ ಕೇಳಬೇಕು ಗೊತ್ತಾ? ಇನ್ನೊಂದು ದೃಶ್ಯವನ್ನು ನೀವೇ ನೋಡಿಬಿಡಿ. ಎಲ್ಲ ಸತ್ತೋಗ್ಬಿಡ ನಮಗೆ ಕುಡಿದು ಹೇಳಿ ಸರ್, ಹೋಗ್ಲಿ ಸತ್ತೋಗ್ಬೇಕು ಅನ್ನೋದಿದ್ರೆ ಹೇಳಿ ಇರೋದೇ ಬೇಡ. ಇಂಥ ಹಿಂಸೆ ಯಾಕೆ ಸರ್ ಕೊಡ್ತಾರೆ ನಮ್ಗೆ? ಬಡವರೊಂದು ಅಷ್ಟೊಂದು ಕನಿಕರಣ ಸರಿ ಯಾರಿಗೂ ನಾವು ಬೇಕಿಲ್ಲ. ನಮ್ಮ ಅಣ್ಣ ತಂದಿರೋ ಸಂಬಳ ಯಾರು ಏನ್ಕೂ. ನೀವು ಸೋಮವಾರ ಏನು ಮಾಡ್ರಮ್ಮ, ಎಸ್ ಪಿಗೆ ಹೇಳ್ತೀನಿ. ಸೋಮವಾರ ಟೈಮ್ ಇಟ್ಕೊಂಡು ಎಸ್ ಪಿ ಸಾಹೇಬ್ರಿಗೆ ಭೇಟಿ ಆಗ್ಬೇಕು. ಆಯ್ತಾ? ನಮ್ಮಂತರಲ್ಲಮ್ಮ, ಎಸ್ ಪಿ ಸಾಹೇಬ್ ಹತ್ರ ಭೇಟಿ ಆಗ್ಬೇಕು. ನ್ಯಾಯ ಬೇಕಾದರೆ ಬಡವರು ಅಧಿಕಾರಿಗಳ ಕಾಲಿಗೆ ಬೀಳಬೇಕು ಸ್ವಾಮಿ. ನೊಂದ ಜನರು ತಮ್ಮ ಬಳಿಗೆ ಬಂದಾಗ ಅವರಿಗೆ ಸಾಂತ್ವನ ಹೇಳುವ ಮನಸ್ಸಾದರೂ ಅಧಿಕಾರಿಗೆ ಇರದಿದ್ದರೆ ನಮ್ಮ ವ್ಯವಸ್ಥೆಯನ್ನು ಏನೆಂದು ಕರೆಯಬೇಕು ಗೊತ್ತಿಲ್ಲ. ಪೊಲೀಸರ ನಡೆಯ ಬಗ್ಗೆ ಪೊಲೀಸ್ ಅಧಿಕಾರಿ ಏನು ಹೇಳುತ್ತಾರೆ ನೋಡಿ. ಕೋಲಾರದಲ್ಲಿ ಕೈ ಕಾಲು ಕಟ್ಕೊಂಡು ಸೂಸೈಡ್ ಮಾಡ್ಕೊಂಡು ನೇಣು ಹಾಕ್ಕೊಂಡಿರೋದೊಂದು ಕೇಸ್ ನಮ್ಮ ಗಮನಕ್ಕೆ ಬಂದಿರೋದು ಇದೆ. ಜನರಲಿ ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಐಡಿಯಲಿ ದಿಲೆಕ್ಸ್ ಮತ್ತು ಇದು ಅಲ್ಲಿ ಕಟ್ಟಿರಬಾರ್ದು ಜನರಲಿ. ಸೊ ಅದಕ್ಕೆ ನಮಗೂ ಕೂಡ ಸಂಚಯ ಇದೆ. ಅವರ ವಿಕ್ಟಿಮ್ ಅವ್ರ ಕಡೆ ಪೇರೆಂಟ್ಸ್ ಅವರು ಇವತ್ತು ಬಂದು ನಾನು ಭೇಟಿ ಮಾಡಿದ್ದಾರೆ. ನಾನು ಇನ್ಸ್ಪೆಕ್ಟರ್ ಜೊತೆನೂ ಭೇಟಿ ಮಾಡಿದ್ದೀನಿ. ಐ ಮೀನ್ ಇದು ಯಾವ ಥರ ಆಗಿದೆ, ವೆದರ್ ಇಟ್ ಇಸ್ ಅ ಮರ್ಡರ್ ಆರ್ ಇಟ್ ಇಸ್ ಸೆಲ್ಫ್ ಇನ್ಫ್ಲಿಕ್ಟೆಡ್, ಅವರೇ ಖುದ್ದಾಗಿ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಎಕ್ಸ್ಪರ್ಟ್ಸ್ ಹೇಳಬೇಕು. ನಾವು ಎಕ್ಸ್ಪರ್ಟ್ಸ್ಗೆ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ವಿ ಆರ್ ಯೆಟ್ ಟು ರಿಸೀವ್ ರಿಪೋರ್ಟ್ಸ್ ಫ್ರಮ್ ದೆಮ್. ಇಲ್ಲಿ ತನಕ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇವ್ರಿಗೆ ಯಾರ್ಯಾರ ಮೇಲೆ ಸಂಶಯ ಇದೆಯೋ ಅಷ್ಟು ಜನನ ಎಲ್ಲರನ್ನೂ ಕೂಡ ಕರೆದುಬಿಟ್ಟು ನಾವು ಎಲ್ಲರೂ ಕೂಡ ವಿಚಾರಣೆ ಮಾಡಿದ್ದೀವಿ. ಈಗ ಟು ಗೋ ಇನ್ ಟು ಅ ಕನ್ಕ್ಲೂಷನ್ಗೆ ಬರಬೇಕು ಅಂತ ಹೇಳಿದ್ರೆ ಎಕ್ಸ್ಪರ್ಟ್ಸ್ ರಿಪೋರ್ಟ್ ನಮ್ಗೆ ಬರಬೇಕು. ನಮ್ಮ ಸಿದ್ದರಾಮೇಶ್ ಇನ್ಸ್ಪೆಕ್ಟರ್, ಕೊರಟಗೆರೆ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಅದನ್ನು ಫಾಲೋಅಪ್ ಮಾಡ್ತಿದ್ದಾರೆ. ಈಗಾಗಲೇ ಅವ್ರ ಜೊತೆ ಮಾತಾಡಿದ್ದೀನಿ ಕೂಡ. ಏನೇ ಆಗಲಿ, ನೊಂದವರಿಗೆ ನ್ಯಾಯ ಒದಗಿಸುವುದಕ್ಕಿಂತಲೂ ಆ ಕುಟುಂಬಕ್ಕೆ ಇನ್ನಷ್ಟು ನೋವಾಗದಂತೆ ನೋಡಿಕೊಳ್ಳಬೇಕಾಗಿರುವುದು, ಸಾಂತ್ವನ ಹೇಳಬೇಕಿರುವುದು ಅಧಿಕಾರಿಗಳ ಕರ್ತವ್ಯವೂ ಆಗಿದೆ. ಇದನ್ನೇ ತಾನೇ ಜನಸ್ನೇಹಿ ಪೊಲೀಸರು ಎಂದು ಕರೆಯುವುದು. ಕೈಕಾಲು ಕಟ್ಟಿಕೊಂಡು ಆತ್ಮಹತ್ಯೆ ಮಾಡೋಕ್ಕಾಗುತ್ತೆ, ನಾವು ಡೆಮೋ ತೋರಿಸ್ತೀವಿ ಅನ್ನೋದು ಕೂಡ ಒಂದು ನ್ಯಾಯವೇ? ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಪ್ರಕರಣದ ಸತ್ಯಾಸತ್ಯತೆಯನ್ನು ತಕ್ಷಣವೇ ಕಂಡುಹಿಡಿಯಬೇಕು.
ಇಡೀ ಗ್ರಾಮದಲ್ಲಿಯೇ ಈ ಹತ್ಯೆಯ ಬಗ್ಗೆ ಜನರು ಗುಸುಗುಸು ಮಾತನಾಡುತ್ತಿದ್ದಾರೆ. ಆದರೆ ಈ ಪ್ರಕರಣವನ್ನು ಆತ್ಮಹತ್ಯೆ ಎಂದು ಬಿಂಬಿಸುವ ಪ್ರಯತ್ನ ಯಾಕೆ ನಡೆಯುತ್ತಿದೆ ಎನ್ನುವ ಪ್ರಶ್ನೆಗಳು ಕೂಡ ಕೇಳಿಬಂದಿದೆ. ಪೊಲೀಸರು ಪಾರದರ್ಶಕ ತನಿಖೆ ನಡೆಸಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಿದೆ. ಇದೇ ಈ ಹೊತ್ತಿನ ಕ್ರೈಮ್ ರಿಪೋರ್ಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ತುಮಕೂರು.